ಜಳಕಕ್ಕೆಂದು ತಮಸೆಗಿಳಿದ ನಂದು ಮುನಿವರ ಜಳಕಕ್ಕೆಂದು ತಮಸೆಗಿಳಿದ ನಂದು ಮುನಿವರ ಪುಳಕಗೊಂಡ ಕೇಳು ತನುದು ಪಕ್ಷಿಂಚರ ಪುಳಕಗೊಂಡ ಕೇಳು ತನುದು ಪಕ್ಷಿಂಚರ ಪಕ್ಷಿ ಕಿರುಚರ ಪಕ್ಷಿಂಚರ ಹೆಣ್ಣನಂದು ಬಳಿಗೆ ಕರೆಯಿತು ಗಂಡು ಕ್ರೌಂಚ ಹೆಣ್ಣನಂದು ಬಳಿಗೆ ಕರೆಯಿತು ಕಂಡು ಕಾಣದಂತೆ ನಟಿಸಿ ಹೆಣ್ಣು ಮೆರೆಯಿತು ಕಂಡು ಕಾಣದಂತೆ ನಟಿಸಿ ಹೆಣ್ಣು ನಿನ್ನ ಕುರಿತು ಬೇರೆ ಹೆಣ್ಣು ಬೆರೆವೇಗಿರುತ್ತ ನಿನ್ನ ಕುರಿತು ಬೇರೆ ಹೆಣ್ಣು ಬೆರೆವೇಗಿರುತ್ತ ತನ್ನ ರೆಕ್ಕೆಯರಳಿ ಸಲ್ಕೆ ಹೆಣ್ಣು ತಡೆಯುತ್ತ ತನ್ನ ರೆಕ್ಕೆಯರಳಿ ಸಲ್ಕೆ ಹೆಣ್ಣು ತಡೆಯುತ್ತ ಹೆಣ್ಣು ತಡೆಯುತ್ತ ಹೆಣ್ಣು ತಡೆಯುತ್ತ ಹೆಣ್ಣು ತಡೆಯುತ್ತ ವಿರಸವೇದಕೀಗ ಪ್ರಿಯನೇ ಅಲ್ಪ ವಿಷಯಕ್ಕೆ ವಿರಸವೇದಕೀಗ ಪ್ರಿಯನೇ ವಿಷಯಕ್ಕೆ ಸರಸದಿಂದಲೀಗ ಬಾರಿ ಪ್ರಣಯದಾಟಕ್ಕೆ ಸರಸದಿಂದಲೀಗ ಬಾರಿ ಪ್ರಣಯದಾಟಕ್ಕೆ ಬಾರಿ ಪ್ರಣಯದಾಟಕ್ಕೆ ಬಾರಿ ಪ್ರಣಯದಾಟಕ್ಕೆ ಬಾರಿ ಪ್ರಣಯದಾಟಕ್ಕೆ ರಮಿಸುತ್ತಿರಲು ಮುನಿಪ ದೂರದಿ ಖಗಗಳಿಲು ರಮಿಸುತ್ತಿರಲು ಮುನಿಪ ದೂರದಿ ಮುಗುಳು ನಗುತ್ತಾ ನೋಡುತ್ತಿರ್ತ ನದಿಯ ತೀರದಿ ಮುಗುಳು ನಗುತ್ತಾ ನೋಡುತ್ತಿರ್ತ ನದಿಯ ತೀರದಿ ನದಿಯ ತೀರದೆ ನದಿಯ ತೀರದೆ ನದಿಯ ತೀರದೆ ಬಂದನಾಗ ಪೇಟೆಗೆಂದು ತೂರಿತು ಬಂದನಾಗ ಪೇಟೆಗೆಂದು ತೂರಿತು ದೂರದಲ್ಲಿ ಖಗಗಳಿರವ ಕಂಡು ತೋಷದಿ ದೂರದಲ್ಲಿ ಖಗಗಳಿರವ ಕಂಡು ತೋಷದಿ ಕಂಡು ತೋಷದಿ
ಹತಿಯಳು ಪ್ರಾಣವ ತೊರೆಯುವ ಜೋಡಿಯೊಳಗಿದ ಬೆಳ್ಳಕ್ಕಿ ಕಾಣುದಲದ ಚಿತ್ಕರಿಸುವ ದುಃಖ ನಿಧಾನು ಇದು ಬೆಳ್ಳಳು ಉಕ್ಕಿ ದೂರದೊಳ ಶೃಂಗಾರವ ನೋಡಿ ಉದಾರ ಮನದಳ ಮುನೀರಲು ಚೀರುದ ಹಕ್ಕಿಯು ಹಾರಾಡುವುದರಲ್ಲಿ ಕ್ರೋಧನಿಯಾದರೂ ಬಳಿ ಬರಲು ಕ್ರೂರನಿಯಾದರೂ ಬಳಿ ಬರಲು ಕ್ರೂರನಿಯಾದರೂ ಬಳಿ ಬರಲು ಕಣ್ಣಲ್ಲಿ ಕೆಂಗಿಡಿ ತೂಗಿದರೆ ಎಲೆ ಹೆಣ್ಣಿನ ದುರ್ಗದಿ ಕರೆದು ಕಣ್ಣಲ್ಲಿ ಕೆಂಗಿಡಿ ತೂಗಿದರೆ ಎಲೆ ಹೆಣ್ಣಿನ ದುರ್ಗದಿ ಕರೆದು ಬಣ್ಣಿದವರಿಯದ ಕರುಣೆಯ ಅವನಿ ತನ್ನನೆ ಮರೆತಿದ್ದರು ಯಾವು ತನ್ನನೆ ಮರೆತಿದ್ದರು ಯಾವು ತನ್ನನೆ ಮರೆತಿದ್ದರು ಯಾವು ಪ್ರತಿಷ್ಠಾ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತ ವರ್ಣಕುಟಿ ಜಡೆ ಗೈರಿ ಮುನಿಪತಿ ತನ್ನ ಮನದಲ್ಲಿ ಮರುಗುತ್ತಿದ್ದನು ಬನ್ನವಿದ್ದೆನು ಮನವ ಬೇಡಗೆ ಪರಿದೇಶ ಬದಲಿಗೆ ತನ್ನ ಮನದಲ್ಲಿ ಮರುಗುತ್ತಿದ್ದ ಇದನ್ನು ವಿಧಿ ಅಂತ ಕರೆಯುವುದು. ನಮ್ಮನ್ನು ಕಂಡು ಅರಿತು ವ್ಯವಹರಿಸುವಂತಹದ್ದು, ನಾವು ಕಾಣದೇ ಇರುವಂತಹದ್ದು ವಿಧಿ. ಪರ್ಣ ಕುಟೀರವನ್ನು ನಿರ್ಮಿಸಿಕೊಂಡಿದ್ದೆ. ಹೌದು, ಪ್ರಾತರ್ ಸಂಧ್ಯೆ, ಮಧ್ಯಾಹ್ನ ಸಂಧ್ಯೆ, ಸಾಯಂ ಸಂಧ್ಯೆ ಋಷಿಗಳನ್ನಕ್ಕಿದು ಭೂಷಣ ಅನುಷ್ಠಾನ. ಇದು ಜಪ ಮಾಡಿದ್ರೆ ಪುಣ್ಯ ಉಂಟೋ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಮಾಡದೇ ಇದ್ರೆ ಕರ್ತವ್ಯ ಭ್ರಷ್ಟತೆ. ಅನುಷ್ಠಾನ ನಿಷ್ಠನಾಗುವುದಕ್ಕಾಗಿ ತಮಸೆಯ ನಿಳಿದು ಇನ್ನೇನು ಶುದ್ಧ ಅಂತಃಕರಣದಿಂದ ಇರ್ತೇನೆ. ಪ್ರಕೃತಿ ರಮ್ಯ ಮನೋಹರವಾಗಿತ್ತು. ಕ್ರೌಂಚ ಮಿಥುನ ಸ್ವಚ್ಛಂದವಾಗಿ ರಮಿಸುತ್ತಾ ಇತ್ತು. ಭಗವಂತ ಕೊಟ್ಟ ವರ ಅದು. ಹಾರಾಡುವ ಹಕ್ಕಿ, ಹರಿದಾಡುವ ಹಾವು, ಓಡಾಡುವ ಮೃಗ ಬ್ರಹ್ಮನ ಸೃಷ್ಟಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಯಜ್ಞ ಅಲ್ವೇ ಅದು? ಅವುಗಳಿಗೆ ಸ್ವೇಚ್ಛೆ ಅದು. ಆ ಕಾರಣದಿಂದ ದೇವರು ಪ್ರಾಣಿ ಪಕ್ಷಿಗಳು ಬೆದೆಗೆ ಬರುವುದಕ್ಕೆ ಕಾಲ ನಿರ್ಣಯವನ್ನು ಹೇಳಿದ್ದಾನೆ. ಕಾಲ ನಿರ್ಣಯ ಇರುವ ಕಾರಣ ಅವುಗಳಿಗೆ ಆವರಣ ಇಲ್ಲ. ಮನುಷ್ಯನಿಗೆ ಕಾಲ ನಿರ್ಣಯ ಇದೆ. ಅದಕ್ಕಾಗಿ ಆವರಣವನ್ನು ಭಗವಂತ ನಿರ್ಮಿಸಿದ. ಮರ್ಯಾದೆಯಲ್ಲಿ ವ್ಯವಹರಿಸಿ. ಪ್ರಕೃತಿ ಪುರುಷರು, ಗಂಡು ಹೆಣ್ಣು ರಮಿಸುವುದು ಅಂದ್ರೆ ಏನು? ಬ್ರಹ್ಮನ ಸೃಷ್ಟಿ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಯಜ್ಞ ಅದು. ಅತ್ಯಂತ ಪವಿತ್ರವಾದದ್ದು. ಮತ್ತೊಂದು ಹುಟ್ಟಿಗದು ಕಾರಣವಲ್ಲವೇ? ಗಂಡು ಹೆಣ್ಣು ಅನಿಯೋಜ್ಯವಾಗಿ ಅಪ್ಪ ಅದನ್ನು ಕಂಡು ನಾನು ಸಂತೋಷವನ್ನು ಅನುಭವಿಸಿದೆ. ಕಾರಣ ಮತ್ತೇನು ಅಲ್ಲ. ಅನೇಕ ಕೊಲೆಗಳನ್ನು ಮಾಡುತ್ತಾ ಸಾಗಿದವ ಇವ ವೃಕ್ಷನಾಮಕ. ನನಗದು ಹೇಸಿಗೆ ಅಂತ ಅನ್ನಿಸಲಿಲ್ಲ, ನನಗದು ಪಾಪ ಅಂತ ಅನ್ನಿಸಲಿಲ್ಲ, ಆ ಪ್ರಜ್ಞೆಯೂ ಇರಲಿಲ್ಲ. ಆದರೆ ಇವತ್ತು ಅದನ್ನು ಕಂಡಾಕ್ಷಣವೇ ಅಂತಃಕರಣ ಕರಗಲಿಲ್ವೇ?
ಮತ್ಸ್ಯ ಜೀವನ ತಪ್ಪಲ್ಲ ಅದು. ಎಲ್ಲಿಯವರೆಗೆ ಅದು ಮತ್ಸ್ಯವನ್ನು ತಿಂದು ಮಂಡೂಕವನ್ನು ತಿಂದು ನೀರೊಳ್ಳೆ ತಿಂದು ಹಕ್ಕಿಯನ್ನು ಹೊಡೆದು ಬೇಟೆಗಾರ. ಆದರೆ ಬೇಟೆಗೂ ಒಂದು ಧರ್ಮ ಇದೆ. ಮೈಥುನ ಸ್ಥಿತಿಯಲ್ಲಿರುವ ಯಾವ ಪ್ರಾಣಿಯ ಮೇಲೆಯೂ ಹಲ್ಲೆ ಕೂಡದು. ಇದು ಬೇಟೆಯ ಧರ್ಮ ಅಲ್ಲ. ಸಿಟ್ಟುಕೊಂಡೆ ನಾನು. ಎಲೈ ಬೇಡನೆ ಬಹುಕಾಲ ಬದುಕದಿರು. ಬಾಣದ ಆಘಾತದಿಂದ ಗಂಡು ಸತ್ರೆ ಹೆಣ್ಣು ವಿಲವಿಲನೆ ಒದ್ದಾಡಿ ಹೋಯ್ತಲ್ಲ. ಹಾಗಾದ್ರೆ ಶಾಪಗಳು ಅರ್ಹತೆ ಉಂಟ ವಾಲ್ಮೀಕಿಗೆ? ಜನ್ಮನೆ ಜಾಯತೆ ಜಂತು ಕರ್ಮಣೆ ಜಾಯತೆ ದ್ವಿಜ. ಕರ್ಮ ಅಂದ್ರೆ ಯಾವುದೋ ಕರ್ಮ ಅಂತಲ್ಲ, ಅದು ಸತ್ಕರ್ಮ. ಈ ಅರ್ಹತೆಯಿಂದ ಶಪಿಸಿದೆ. ಕಾವ್ಯವಾಗಿ ಬಂತು, ಶೋಕ ಶ್ಲೋಕವಾಗಿ ಬಂತು. ಆದರೆ ಕೊಲೆಯನ್ನು ನಿಲ್ಲಿಸಿದ್ದೇನೆ. ನನ್ನ ಶಾಪವಾಕ್ಯ ಕೊಂದದ್ದು ಸುಳ್ಳಲ್ಲವಲ್ಲ ಬೇಡ. ನಾನು ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ, ಒಂದು ಆತಂಕ. ಯಾಕೆ ಬಂತಿದ್ದು, ಯಾಕೆ ನಡೆಯುತ್ತಿದ್ದು ಅರ್ಥ ಆಗುವುದಿಲ್ಲ. ವಿಧಿ ಅಂತ ನಾ ಹೇಳಿದ್ದದಕ್ಕೆ. ನಮ್ಮನ್ನು ಕಂಡು ಅರಿತು ನಾವು ಕಾಣದೇ ಇರುವಂತಹದ್ದು ಭಗವಂತ. ಮನಸ್ಸಿನ ಭಾವಗಳು ಅಕ್ಷರವಾಗಿ ಅನಿಯೋಜ್ಯವಾಗಿ ಜೋಡಿಸಲ್ಪಟ್ಟು ಅದು ಶಬ್ದವಾಗಿ ವಾಕ್ಯವಾಗಿ ಹೊರಡಿತು. ಯಾಕೆ ಬಂತು? ಎಲ್ಲ ಪ್ರಾಣಿಗಳಿಗೆ ನಾಲಿಗೆ ಎನ್ನುವಂತಹದ್ದು ರಸನೇಂದ್ರಿಯ. ರುಚಿಯನ್ನು ತಿಳಿಯುವುದಕ್ಕೆ ಮನುಷ್ಯನಿಗೆ ಸರಸ್ವತಿ ದೇವಿ ನರ್ತಿಸುವಂತಹ ನರ್ತನ ಮಂಟಪ. ಹಾಗಾದ್ರೆ ಆ ತಾಯಿಗೆ ಪಿತೃಸ್ಥಾನದಲ್ಲಿ ಯಾರು? ಅವ ಬ್ರಹ್ಮ. ಪ್ರತಿಯೊಂದನ್ನು ಸೃಷ್ಟಿಸುವ ಶಬ್ದವನ್ನು ಓದು, ಅಕ್ಷರವನ್ನು ಓದು, ವಾಕ್ಯವನ್ನು ಓದು, ವ್ಯಾಕರಣವನ್ನು ಓದು. ಬ್ರಹ್ಮದೇವರೇ, ಯಾಕೆ ನನ್ನಿಂದ ಈ ಬ್ರಹ್ಮ ಋಷಿ ಪದವಿಯನ್ನು ಏರಿದ ವಾಲ್ಮೀಕಿಯಿಂದ ಯಾಕೆ ಬಂತಿದ್ದು ಅಂತ ನನಗಿನ್ನೂ ಅರ್ಥವಾಗಲಿಲ್ಲ. ಜಯ 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 ಮನದಿ ಗುಣವಿದೆ ಮುನಿ ಬರಿದೆ ನಿನಗೇನು ಕುಡವ್ಯಾಧನ ಕೃತ್ಯ ತಾಳದರೆ ಬೆಳಲೆ ತಾಡಿ ಹೊರ ಬಂದಿದೆ ಮುಖದಿಯೇ ವಾಣಿ ಅಡಿದವರಿಗೆ ಅನಂತ ನಮನಗಳು ಪ್ರಭು. ಮಾತಿನ ಅರ್ಥವೇ ಗೊತ್ತಿರಲಿಲ್ಲ. ಒಂದೇ ಹೊಡೆಯುವುದು, ಕಡಿಯುವುದು, ಬಡಿಯುವುದು. ನನ್ನಲ್ಲಿ ಪಾಪ ಪ್ರಜ್ಞೆಯನ್ನು ಎಚ್ಚರಿಸಿದವರು ಸಪ್ತಋಷಿಗಳು. ಅವಾಗ ಗೊತ್ತದ್ದು ಪುಣ್ಯ ಅಂತ ಮತ್ತೊಂದಿದೆ ಅಂತ. ಅಂತರ್ಮುಖಿಯಾಗಿಸಿದರು. ಎರಡು ಅಕ್ಷರವನ್ನು ಹೇಳಲಿಕ್ಕೆ ಆಗಲಿಲ್ಲ. ರಾಮ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ, ಮರ ಅಂತ ಹೇಳಲಿಕ್ಕೆ ಆಗ್ತಿತ್ತು. ಯಾಕೆಂದ್ರೆ ನಾವು ಕಡಿಯುತ್ತಿದ್ದವು, ಅದರ ಜೊತೆಗೆ ನಮ್ಮ ಬದುಕಿದ್ದದ್ದು. ಅದನ್ನೇ ನಿರಂತರವಾಗಿ ಹೇಳಿದ ಕಾರಣ ಪರ್ಯಾಯವಾಗಿ ಅದು ತಾರಕ ಮಂತ್ರವಾಯಿತು. ಸ್ವಾಮಿ, ಸಾವಿರ ವರ್ಷ ಕಳೆಯಿತು. ನನ್ನನ್ನು ಬಹಿರ್ಮುಖಗೊಳಿಸಿದ್ರು. ಬ್ರಹ್ಮಋಷಿ ಪದವಿಗೇರಿದೆ. ಭರದ್ವಾಜಾದಿ ಶಿಷ್ಯಂದಿರನ್ನು ಒಡಗೂಡಿಕೊಂಡು ತಮಸೆಯ ಬದಿಯಲ್ಲಿ ಆಶ್ರಮ ನಿರ್ಮಾಣ ಮಾಡಿದೆ. ಪ್ರಭು, ಅನುಷ್ಠಾನಕ್ಕೆ ಅಂತ ತಮಸ್ಸೆಗೆ ಬಂದ್ರೆ ಕ್ರೌಂಚ ಮಿಥುನವನ್ನು ಕಂಡೆ. ಒಬ್ಬನೊಬ್ಬ ಬೇಡ. ಬಾಣದಿಂದ ಹೊಡೆಯುವಾಗ ಗಂಡು ಬಿದ್ದು ಸತ್ತೋಯಿತು. ಹೆಣ್ಣು ವಿಲವಿಲ ಅಂತ ಒದ್ದಾಡಿತು. ಆ ಮೂಕ ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ಭಾವವನ್ನು ಕಂಡೆ. ಭಾವವನ್ನು ಬಿಟ್ಟು ಬದುಕಿಲ್ಲವಲ್ಲ ಇವರಿಗೆ. ಒಂದು ಮಾತು
ಮಾ ನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮ ಯತ್ ಕ್ರೌಂಚ ಮಿಥುನಾದೇಕಮವಧಿ ಕಾಮಮೋಹಿತಂ. ಕೊಲೆಯನ್ನೇ ಮಾಡುತ್ತಿದ್ದವ. ಅರೆ ಇವತ್ತು ನನ್ನ ವಾಕ್ಯದಲ್ಲಿ ಬಹುಕಾಲ ಬದುಕದಿರು ಅಂತ ಹೇಳಿದೆ ನಾನು. ತಾವು ಬರುವ ಮೊದಲೇ ಸತ್ತೋದ. ಒಂದು ಶ್ಲೋಕ, ಒಂದು ಕಾವ್ಯ ಈ ರೀತಿಯಾಗಿ ಶಾಪವಾಕ್ಯಾಗಿ ಮೊದಲು ಹೊಮ್ಮಿತಲ್ಲ. ನಾ ಮೊದಲು ತೊಡಗಿದ್ದದು, ನಾ ಮೊದಲು ಆಡಿದ್ದದು, ಅದುವೇ ಆಯ್ತಲ್ವಾ? ಯಾಕಾಯ್ತು? ಅದರಲ್ಲಿ ಪಾಪ ತೊಡೆದು ಹೋಗ್ಲಿಲ್ವೇ? ಹೀಗೆ ಅವಗತ ನೆನಪಾಯ್ತು. ಯಾಕಾಯ್ತು? ಇದರಿಂದ ಏನಾಗುವುದಕ್ಕಿದೆ? ಒಂದು ನನಗೆ ಅರ್ಥ ಆಗ್ಲಿಲ್ಲ. ಆ ಕಾರಣದಿಂದ ತಾವು ಶಾಪವು ಬೇಡ ನಿರವ ಬಾಧಿಸದು ದಿಢವಾಗಿಯೇ ವಿರಚಿಸಿ ನವ ಕಾವ್ಯ ಶಾಪ ಕರುಣಿ ಪಣು ವಾಣಿ ಸಿದ್ಧಿಯನ್ನು ಮರುಗನೆ ಗಿರಗೆ ದೃಶ್ಯವನ್ನು ಕಂಡು ಮನ ವ್ಯಾಕುಲತೆಯಿಂದ ಕೂಡಿದೆ. ಯಾಕೆ ಹೀಗಾಯಿತು? ನನ್ನಲ್ಲಿರುವ ಬೇಡತ್ವ ಇನ್ನೂ ನನ್ನಿಂದ ದೂರವಾಗಲಿಲ್ವೇ ಅನ್ನೋ ಹಾಗೆ ಜಿಜ್ಞಾಸೆ. ಮತ್ತೊಂದು ಪ್ರಾಣಿಯಂತ ಮನುಷ್ಯನದ್ದು ಬದುಕನ್ನು ಕಸಿಯುವ ಹಕ್ಕು ನಮಗಿಲ್ಲವಲ್ಲ. ಹೀಗೆ ಆಗಬೇಕೆಂಬುದಾಗಿ ನಮ್ಮ ಸಂಕಲ್ಪ ಇದ್ರೆ ಅದನ್ನು ಮೀರುವುದಕ್ಕೆ ಸಾಧ್ಯವೋ? ನಮ್ಮ ಸಂಕಲ್ಪ ಇದು. ಬೇಡನನ್ನು ಶಪಿಸಿ ನಾನು ಕೊಂದೆ, ಕೇವಲ ಅವನ ಮರಣಕ್ಕೆ ನೀನು ನೆಪ ಮಾತ್ರ. ಅವನಿಗೆ ಆಯುಷ್ಯವನ್ನು ಬರೆದವ ನಾನು. ಬೇಡ ಹಕ್ಕಿಯ ಮರಣಕ್ಕೆ ಕಾರಣನಾದ, ಬೇಡನ ಮರಣಕ್ಕೆ ನಾನು ಕಾರಣನಾದೆ. ಹಾಗಾದ್ರೆ ಒಂದು ಮರಣ ಇನ್ನೊಂದು ಮರಣದಲ್ಲಿ ಪರ್ಯಾವಸಾನ ಆಯ್ತಲ್ಲ ಅಂತ ನನಗಾದದ್ದು. ಹೀಗೆ ಆಗಬೇಕನ್ನೋ ಹಾಗೆ ನಮ್ಮ ಸಂಕಲ್ಪವಿತ್ತು. ಮಾತ್ರವಲ್ಲದೆ ಯಾರೇ ಆದರೂ ಶಾಪ ಕೊಡುವಾಗ ಕಾವ್ಯ ರೂಪದಲ್ಲಿ ಶಾಪ ಕೊಡ್ತಾರೆ. ಅದು ಅವಸರದಲ್ಲಿ ಬರುವ ಮಾತುಗಳು, ಗ್ರಹಿಸಿ ಮಾಡುವಂತಹದ್ದಲ್ಲ. ಹಾಗಿದ್ರೆ ಕಾವ್ಯ ರೂಪದಲ್ಲಿ ಯಾಕೆ ಬಂತು? ಕಾವ್ಯ ರಚನೆ ನಿನ್ನಿಂದ ಆಗಬೇಕಾದುದರಿಂದಲೇ ಕಾವ್ಯ ರೂಪವಾಗಿ ನಿನ್ನ ಬಾಯಲ್ಲಿ ಶಾಪ ಬಂತು. ಓಹೋ, ಇದು ಭವಿಷ್ಯದ ಲಕ್ಷ್ಯ. ಹೌದು. ನನ್ನ ರಸಿಯಾದಂತಹ ವಾಣಿಗೆ ಮನದಲ್ಲ ಆಶೆ ಇತ್ತು. ಆದಿಕವಿಯೋರ್ವನನ್ನು ಸೃಜಿಸಿಕೊಡಬೇಕು. ಹೀಗೆ ಯೋಚಿಸಿದಾಗ ನಿನ್ನ ಬಾಯಿಯಿಂದ ಬಂದಂತಹ ಈ ಛಂದಸ್ಸು, ಆ ಕಾವ್ಯ ಅನುಷ್ಟಪ್ ಛಂದಸ್ಸಿನಿಂದ ಕೂಡಿದೆ. ಅದರಿಂದಲೇ ನೀನು ಕಾವ್ಯವನ್ನು ರಚಿಸಬೇಕು. ನಾರದರಿಂದಲೇ ಮೊದಲೇ ನಿನಗೆ ಉಪದೇಶವಾಗಿದೆ. ಬ್ರಹ್ಮಋಷಿ ಅಂತ ನನ್ನನ್ನು ಹೇಳುವುದಕ್ಕೆ ಬಂದಂತಹ ನಾರದರು ಪುತ್ರಕಾಮೇಷ್ಟಿಯಿಂದ ತೊಡಗಿ ರಾವಣಾದಿಗಳ ವಧೆಯ ತನಕ ರಾಮನ ವ್ಯಕ್ತಿತ್ವದ ಅಯನವನ್ನು ಸಂಕ್ಷೇಪವಾಗಿ ನನಗೆ ಉಪದೇಶ ಮಾಡಿದ್ದಾರೆ ಅಲ್ವಾ? ಅದನ್ನೇ ಆಲೋಚನೆ ಮಾಡುತ್ತಾ ಇದ್ದೆ ನಾನು. ಆದ್ದರಿಂದ ಅನುಷ್ಟಪ್ ಛಂದಸ್ಸಿನಿಂದ ಕಾವ್ಯವನ್ನು ನೀನು ರಚಿಸಬೇಕು. ಮಹಾಗ್ರಂಥ ರಾಮಾಯಣ ಮಹಾಗ್ರಂಥವನ್ನು ನೀನು ರಚನೆ ಮಾಡಬೇಕು. ಸ್ವಾಮಿ, ಒಂದು ಗ್ರಂಥ ಬರೆಯುವುದು ಅಂದ್ರೆ ಅಷ್ಟು ಸುಲಭವ? ಏನು? ನಾಯಕ ಬೇಕು, ಪ್ರತಿನಾಯಕ ಬೇಕು, ಪೋಷಕ ಬೇಕು, ಎಲ್ಲ ಬೇಡೋ ಸ್ವಾಮಿ. ಅದೆಲ್ಲವನ್ನಿಂದ ತರುವುದು ನಾನು. ನಾರದರು ಹೇಳಿದ್ದು ನನಗೆ ಗುಣವಂತನಾದ, ವೀರ್ಯವಂತನಾದ, ಪರಾಕ್ರಮಿಯಾದ, ಸತ್ಯ, ನ್ಯಾಯ, ನೀತಿ, ಧರ್ಮ, ಹೀಗೆ 16 ಗುಣಗಳುಳ್ಳಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ರಾಮ. ಕೋಸ್ಮಿನ್ ಲೋಕೆ ಗುಣವಾನ್ ಹಸ್ತವೀರ್ಯವಾನ್ ಕೇಳಿದವ ನಾನು. ಅವನನ್ನು ಒಬ್ಬರನ್ನೇ ಹಿಡ್ಕೊಂಡು ಆಗ್ತದ ಸ್ವಾಮಿ? ಎಲ್ಲವನ್ನೂ ಕಾಲ ಕಾಲಕ್ಕೆ ವಾಣಿ ದೇವಿ ನಿನಗೆ ಅನುಗ್ರಹಿಸುತ್ತಾಳೆ. ಆ ಸರಸ್ವತಿ ದೇವಿಯ ಅನುಗ್ರಹದಿಂದ ರಾಮಾಯಣ ನನಗೆ ಸಿದ್ಧಿ ಆಗುತ್ತದೆ. ನಾನು ರಾಮಾಯಣ ಕಾವ್ಯವನ್ನು ತೊಡಗಬೇಕು. ಹೌದು ತಾನೇ? ವಿಘ್ನೇಶ್ವರನನ್ನು ಧ್ಯಾನಿಸಿ ಬರೆಯುವುದಕ್ಕೆ ಪ್ರಾರಂಭಿಸಿ. ಸರಸ್ವತಿ ದೇವಿಯ ಹಿಂದೆ ನೀವಿದ್ದೀರಲ್ವ? ಖಂಡಿತ ನಾನಿದ್ದೆ. ನಾವು ಮುಂದೆ ಹೋಗಬಹುದಲ್ವ? ಖಂಡಿತ. ವಾಲ್ಮೀಕಿ ಮನದಿ ಸಂಕಲ್ಪ ಘನಕಾವ್ಯ ರಚನಿಕ ಮೊದಲು ಬೆನಕನ ಪೂಜಿಸುವ ಮನದಿಯೇ ಶ್ರೀ
ಸರ್ವೋತ್ತಮನಾದ ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿಯಾದ ರಾಮ, ಅವನನ್ನೇ ಕಾವ್ಯ ನಾಯಕ ಅಂತ ಸಂಕಲ್ಪ ಮಾಡಿದ್ದೇನೆ. ಅಪ್ಪಣೆ ಕೊಡಿಸಿದ್ರಲ್ಲ. ವಿಘ್ನ ನಿವಾರಕನಾದಂತಹ ಮಹಾಗಣಪತಿಯನ್ನು ಪೂಜಿಸಿದ್ದೇನೆ. ವಿಘ್ನ ಕಾರಕನಲ್ಲ, ವಿಘ್ನ ನಿವಾರಕ. ಹೇಳುತ್ತಿದ್ದಂತೆ ಒಂದೊಂದು ನನ್ನ ಮನಸ್ಸಿನಲ್ಲಿ ನೆನಪುಗಳು ಮೂಡುತ್ತಾ ಇದೆ. ಒಬ್ಬಾತ ಮಹಾನಾಯಕ, ಆ ನಾಯಕನಿಗೊಬ್ಬ ನಾಯಕಿ ಬೇಕು, ಒಬ್ಬ ಪ್ರತಿನಾಯಕ ಬೇಕು, ಒಬ್ಬ ಪೋಷಕ ಬೇಕು, ಎಲ್ಲ ರಸಭಾವಗಳು ಬೇಕು. ಶೃಂಗಾರ, ಹಾಸ್ಯ, ಕರುಣ, ಬೀಭತ್ಸ, ಭಯಾನಕ, ಹೌದಲ್ಲ, ವೀರ, ರೌದ್ರ, ಶಾಂತಾದಿ ರಸಗಳು ನವರನ. ಆ ಶ್ರೀರಾಮಚಂದ್ರನನ್ನೇ ಮನಸ್ಸಿನಲ್ಲಿ ಸಂಕಲ್ಪಿಸಿ ರಾಮಾಯಣ ಎಂಬಂತಹ ಮಹಾಕಾವ್ಯವನ್ನು ಈ ಶುಭ ಮುಹೂರ್ತದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ಕಂಡು ತೊಡಗುತ್ತೇನೆ.